ಲಯನ್ಸ್ ಸೇವಾ ಸಂಸ್ಥೆಯ ಲಯನ್ಸ್ ಜಿಲ್ಲೆ ವಿಟ್ಲ ಲಯನ್ಸ್ ಟ್ರಸ್ಟ್ ವತಿಯಿಂದ ವಿಟ್ಲ ಲಯನ್ಸ್ ಕ್ಲಬ್ನ ನೂತನ ಕಚೇರಿಯ ಕಟ್ಟಡದ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ಶುಕ್ರವಾರ ಒಕೆತೂರು ಸೇತುವೆ ಬಳಿಯ ಟ್ರಸ್ಟ್ ನಿವೇಶನದಲ್ಲಿ ನೆರವೇರಿತು. ವಿಟ್ಲದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ರಸ್ತೆಯ ಒಕೆತೂರು ಸೇತುವೆ ಬಳಿ ಟ್ರಸ್ಟ್ 45 ಸೆಂಟ್ಸ್ ನಿವೇಶನವನ್ನು ಖರೀದಿಸಿದೆ. ಅಲ್ಲಿ 800 ಚದರ ಅಡಿಯ 12 ಲಕ್ಷ ರೂಪಾಯಿ ವೆಚ್ಚದ ಕಚೇರಿ ಕಟ್ಟಡವನ್ನು ನಿರ್ಮಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ. ವಿಟ್ಲ ಲಯನ್ಸ್ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ ಇರಬಾಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ವೇದಮೂರ್ತಿ ವಿಕಾಸ್ ಭಟ್ ಅವರು ಭೂಮಿ ಪೂಜೆ ನೆರವೇರಿಸಿದ್ರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಸದಸ್ಯರು ಕಟ್ಟಡಕ್ಕೆ ದೇಣಿಗೆಯನ್ನ ಹಸ್ತಾಂತರಿಸಿದ್ರು. ಲಯನ್ಸ್ ಜಿಲ್ಲೆ ಉಪ ಗವರ್ನರ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಗೀತಾ ಪ್ರಕಾಶ್ ಶುಭ ಹಾರೈಸಿದ್ರು. ನಮ್ಮ ಸದಸ್ಯರನ್ನು ಒಟ್ಟುಗೂಡಿಸುವ ಒಂದು ವಿಶೇಷ ಕಾರ್ಯಕ್ರಮ ಇದ್ದರೆ ಇಂಥ ಒಂದು ಸೈಟ್ ಮಾಡಿಕೊಂಡು ನಮ್ಮ ಮುಂದಿನ ಒಂದು ಕಟ್ಟಡದ ಯೋಜನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಒಂದು ಮೀಟಿಂಗಲ್ಲಿ ಕಾಣದಂಥ ಒಂದು ಸಂಖ್ಯೆಯಲ್ಲಿ ನಮ್ಮ ಸದಸ್ಯರು ಇದಕ್ಕೆ ಸ್ಪಂದಿಸಿದ್ದಾರೆ. ಈ ಒಂದು ಪರಿಸರವನ್ನು ನೋಡುವಾಗ ಇಂಥ ಒಂದು ಸುಂದರವಾದ ಕಟ್ಟಡ ಬಂದಾಗ ಖಂಡಿತವಾಗಿ ನಮ್ಮ ಕ್ಲಬ್ಬಿನವರ ಒಂದು ತೊಡಗಿಸಿಕೊಳ್ಳುವಿಕೆ ಮತ್ತು ಅವರಿಗೆ ಬರುವಂಥ ಈ ಸೇವೆಯ ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ನಮ್ಮ ಎಲ್ಲ ಸದಸ್ಯರು ಈ ಕ್ಲಬ್ಬಿನಲ್ಲಿ ಉಳಿದು ಮುಂದಿನ ಹಂತಗಳಲ್ಲಿ ಸಮಾಜಕ್ಕೆ ಬೇಕಾಗುವ ಯಾವುದೇ ಒಂದು ಚಿಂತನೆ ನಾವು ಮಾಡಿದಾಗ ಅಲ್ಪ ಸೇವೆಯೂ ಕೂಡ. ಕೋಶಾಧಿಕಾರಿ ಎಂ ರಾಧಾಕೃಷ್ಣ ನಾಯ್ಕ್, ಡಿಜಿ ಪ್ರೋಗ್ರಾಂ ಮುಖ್ಯ ಜಿಲ್ಲಾ ಕೋಆರ್ಡಿನೇಟರ್ ಗೋವರ್ಧನ್ ಕೆ ಶೆಟ್ಟಿ, ಮಹಿಳಾ ಸಶಕ್ತೀಕರಣ ಕೋಆರ್ಡಿನೇಟರ್ ಸುಪ್ರೀತಾ ಜಿ ಶೆಟ್ಟಿ, ವಿಟ್ಲ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಂತೋಷ್ ಶೆಟ್ಟಿ, ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಕೋಶಾಧಿಕಾರಿ ಮೊಹಮ್ಮದ್ ಕಲಂದರ್, ಲಯನ್ಸ್ ಮುಖಂಡರಾದ ಸಿವಿ ಗೋಪಾಲಕೃಷ್ಣ, ಎಂ ಹರೀಶ್ ನಾಯಕ್, ಸದಾಶಿವಾಚಾರ್ಯ ಕೈಂತಿಲ, ಶಾಂತರಾಮ್ ಶೆಟ್ಟಿ ಬಿ, ದೇವಪ್ಪ ಪೂಜಾರಿ ನಿಠ್ಯ, ಉಗ್ಗಪ್ಪ ಶೆಟ್ಟಿ ಕೊಂಬಿಲಾ, ಡಾಕ್ಟರ್ ಇರ್ಮಾಡಿ ಶರಶ್ಚಂದ್ರ ಶೆಟ್ಟಿ, ನೋಟ್ರಿ ಅಬುಬಕರ್, ವಿಎನ್ ಸುದರ್ಶನ್ ಪಡಿಯಾರ್, ಮೊಹಮ್ಮದ್ ಇಕ್ಬಾಲ್ ಹಾನೆಸ್ಟ್, ಜಯಾ ವೀರೈ, ವಿನಿ ಮಸ್ಕರೇನಸ್, ಜಸಿಂತಾ ಸೋಫಿಯಾ ಮಸ್ಕರೇನಸ್, ಭಾರತಿ ಪ್ರಕಾಶ್, ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್, ವಿಟ್ಲ ಮಂಗೇಶ್ ಭಟ್, ವಿಎಸ್ ಕೆದಿಲಾಯ, ದೇವಿಪ್ರಸಾದ್ ಶೆಟ್ಟಿ, ಗಂಗಾಧರ್, ಸುದೇಶ್ ಎಸ್ ಭಂಡಾರಿ, ವಿಮಲಾ ಶೆಟ್ಟಿ, ಪ್ರಭಾಕರಾಚಾರ್ಯ, ಲಕ್ಷ್ಮಣ್ ಜಲಜಾಕ್ಷಿ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.